ಅತಿಶಯಗಳಿಗೆ ನಿಜವಾದ ಸಹಾಯಪಟ್ಟು ಈ ಹಬ್ಬದ ಮದುವೆದ ಮಂಗಳವಾಗಿ ಕೊಲ್ಲು ನೆರವೇರಿಸಿಕೊಂಡು ಅನ್ನೋದು ನಮ್ಮಲ್ಲಿ ಪ್ರಾರ್ಥನೆ.
ಅರ್ಜೆಂಟ್ ಉಳ್ಳೇರ अरे सारी ही पार्टी और गुटकर वाले गुटकर वाले कन्यायतने यजमानः बन्धुजने स्वागतं सुस्वागतं ओम भद्रंगणे विष्णुयावदेवाः भद्रं पश्येमाक्षभिर्यत्राः स्थिरैरङ्गे रुष्टमार्गे मदेवाः ಈ ಸೈಡ್ ದಾಗ ಮಾಡ್ತೀನಿ ಆಯ್ತಾ ಭಾರಿ ದೊಂಬುದು ಬಿಟ್ಟಿರಿ ಕೋಟಿ ಎಕ್ಸ್ಪ್ರೆಸ್ ಗೊತ್ತಾ अंदाज दे ऑरेंज तो ओडावे देखदा है हां ಮುಂದಲೆ ಮೋನದಕ ತೆಲಿಕೆ ಹೇಳ್ತಂತಲ್ಲ ಆಮೇಲೆ ದಾಲ್ ದಿ ಹಾಂ ಮಾಡೋದು ಬಲ್ಲಿ ಓಕೆ ನಮ್ಮ ಮಾಡೋದು ಬೆರಿವತ್ತು ನಿಂದ ಬೆಂಕಿ ಮಾಡ ಓಕೆ ನೆರಿಯರೆ ನಿಂಗೆ ಪಾಪ ಬೆಂಕಿ
ಬಸ್ಸಿಂಗ್ ಕಟ್ಟಿ ಒಂದು ಎಷ್ಟು ಬರ್ತಿದೆ
ಗೋಕರ್ಣ ಸರಿ ಕುಲ್ಲೆ ಗೋಕರ್ಣ और इंची मोने दिखले बाका मूल मूल अर्ध बस 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 काल बदला Thank you.
ಅಲ್ಲಿ ವರ್ಣ ಬದುಕಿ ಅನ್ನುವಂಥದ್ದು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಸಾಕ್ಷಾತ್ ಲಕ್ಷ್ಮೀ ಸದೃಢವಾಗಿ ಹೇಳಬೇಕು. ಒಂದು ಬೆಳಿಗ್ಗೆ ಬೇಗ ಹೇಳುವಂಥದ್ದು, ಅನಂತರವಾಗಿ ಶೃಂಗಾರವಾಗಿ ತಲೆಗುಂಬ ಕುಂಕುಮವನ್ನು ಇಟ್ಟುಕೊಂಡು ತಲೆಗುಂಬ ಲೇಟರ್ ಅಲ್ಲ ಏತ್ ಜನ ಕಮ್ಮಿ ಅಲ್ಲ ನಿಜದಕ್ಕೆ ಜನ ಕಮ್ಮಿ ಒಳ್ಳೆಯ ಗುಣ ಇರಬೇಕು, ಗುಣ ಇದ್ರೆ ಸಾಕಾಗುತ್ತದೆ. ಒಳ್ಳೆಯ ಮನಸ್ಸು ಇರಬೇಕು. ಅಂದ್ರೆ ನಾವು ಏನು ತಪ್ಪು ಮಾಡಿ ಕೂಡ ನಮ್ಮನ್ನ ಸಲಹೆ ಬಂದಾಗ ಲಕ್ಷದಲ್ಲೇ ಇಟ್ಕೊಳ್ಳಿ. ನನ್ನ ಆಶೀರ್ವಾದ ಮಾಡ್ಕೊಳ್ತೇವೆ. ದಂಪತಿಗಳಾಗಿರುವಂತಹ ವಿವಾಹಕಾರ ಮತ್ತು ದೇವಿಯರ ವಿವಾಹಿತನ ದೇವಿಯು ಹರಿ ಸಾಮರ್ಥ್ಯ ಭಾಗಿಯಾದವನ್ನ ದೇವರು ಅನುಗ್ರಹ ಮಾಡಿಕೊಳ್ಳಿ. ಎಲ್ಲ ಹಿರಿಯರ ಆಶೀರ್ವಾದಗಳ ಉದಯಗಳನ್ನು ಜೀವನೋತ್ತರ ಶ್ರೇಯಸ್ಸು, ಒಳ್ಳೆ ವಿದ್ಯೆ, ಪ್ರವೃತ್ತಿ, ಬೆಳೆತನ, ಸಂಪಾದನೆ, ಆರೋಗ್ಯ, ಬದುಕು, ಒಂದು ಒಳ್ಳೆಯ ಸತ್ಸಂತಾನವನ್ನು ಅವರಿಗೆ ಪ್ರಾಪ್ತಿ ಮಾಡಿಕೊಂಡು ಈ ಸಂಬಂಧ ಏನೆಂದರೂ
ಗಟ್ಟಿಯಾಗಿರುವುದು ಬಿಗಿಯಾಗಿರುವುದು ಆ ದೇವರ ಆಶೀರ್ವಾದ ಉತ್ತಮವಾಗಿ ಒಳ್ಳೆಯದಾಗಿ ಸಾಮರಸ್ಯದಿಂದ ಪ್ರೀತಿ ವಾತ್ಸಲ್ಯದಿಂದ ನನ್ನ ಜೀವನ ಸುಂದರಿಯನ್ನು ಭಾಗಿಯಾಗಿರುತ್ತ ದೇವರ ಅನುಗ್ರಹ ಮಾಡಿಕೊಳ್ಳಿ ನಾಮದವರಿಗೆ ಎಲ್ಲರ ಆಶೀರ್ವಾದಿಸಿದಾಗಲೂ ಅಭಿನಯಗಳನ್ನು ಹಾಗೆ ಅನುಗ್ರಹ ಮಾಡಿಕೊಳ್ಳಿ ಮಾಡಿಸಿಬಿಡುತ್ತಾ ಎಲ್ಲರೂ ಮಂತ್ರ ಹಾಗೆ ಆಶೀರ್ವಾದ ಮತ್ತೆ ನಾಳೆ ಸಂಜೆ ನೋಡಿ ಹಾಗೆ ನೀರು ಕೊಡ್ಬೇಕಂತ ಅಲ್ಲೇ ಭಾಗ್ಯದ ಲಕ್ಷ್ಮಿ ಬಜ್ಜೆ ಮಾಡುದಲ್ಲ ಭಾಗ್ಯದ ಲಕ್ಷ್ಮಿ ಮುಟ್ಟುಡು ಬನ್ನಿ ಅಂತ ಹೆಜ್ಜೆಯ ಮೇಲೆ ಹೆಜ್ಜೆಯ ఐదు చట్టండి బలకాలు ఫోర్త్ దాలబల్లి మద్మల్లి
ಹೆಂಗ್ ದಾಲಿದ್ದೆ ತ್ಯಾಮಲ್ಲಿದ್ದೆ ಬರ್ಲಿ 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 ಬ್ಯಾಟ್ರಿ ಲೋ ಹಾ ರೆಡಿ ಹಾ ಹೊಡಿ ನಿಮ್ಮದು ಹೇಳಿ ಹಾ ಹೇಳಿ ಅವು ಒಂದೇಲಂಗ್ ಹೋಯ್ತು ಚಿಕ್ಕ 1 2 3 ಅವನು